ಕರೀತಲೇ ಕುತೂಹಲಮಯವಾಗಿ ಹೊರತು ಕಾಣಿಸದ ನೀವು ಮೇಲೆ ಕೆಳಗೆ ಎಡ ಬಲ ಸುತ್ತಮುತ್ತ ನೋಡಿದ್ರು ನೀರೇ ಕಾಣುತ್ತಾ ಇದೆ. ಏನೋ ಸರಿಯ ಇದ್ದಕ್ಕಿದ್ದಂತೆ ನನ್ನ ಜನನವಾಯಿತು. ಯಾರಿಂದ ಆಯಿತು? ಹೇಗಾಯಿತು? ನನ್ನ ಹುಟ್ಟು ಯಾಕಾಯಿತು? ಒಂದೂ ಅರ್ಥವಾಗುವುದಿಲ್ಲ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡುವವರು ಯಾರು? ಯಾರಿದ್ದಾರೆ? ಯಾರಿದ್ದಾರೆ? ಕೊಟ್ಟವರಾರೆಂದು ತಿಳಿಯದಾರೆ. ಆಶ್ಚರ್ಯ ಇದು. ಹೇಗೆ ಹುಟ್ಟಿದ ನಾನು ಎಲ್ಲಿದ್ದೇನೆ ಅಂತ ಯೋಚನೆ ಮಾಡಿದ್ರೆ ಯಾವುದು ಗೊತ್ತಾಗುವುದಿಲ್ಲ. ನೋಡಿದ್ರು ಯಾರಲ್ಲಿ ಹೇಳುದು? ಯಾರಾದ್ರೂ ಇರ್ಬೇಕಲ್ವ? ಯಾರಿಲ್ಲ. ಸುತ್ತಮುತ್ತ ಎಲ್ಲ ಕಡೆ ನೋಡಿದೆ, ಎಲ್ಲ ಕಡೆ ನೋಡಿದೆ. ಆರ್ಗತ್ತಲೆಯ ತುಂಬಿದಲ್ಲ. ಈ ರೀತಿ ಆಗುವರೆ ಕಾರಣ ಏನು? ಹಾಗಾದ್ರೆ ನಾನು ಯಾರು? ನಾನೇ ಇರಬೇಕಾದ್ರೆ ಕಾರಣವೇನು? ಓಯ್, ನನ್ನೊಳಗೆ ನಾನು ತರ್ಕ ಮಾಡುದ? ಹಾಗಾದ್ರೆ ಯಾರೇ ಹತ್ರ ಇರಲೇಬೇಕು. ಎಲ್ಲಿದ್ದಾರೆ? ಹೇಗಿದ್ದಾರೆ? ಏನು ಮಾಡ್ತಿದ್ದಾರೆ? ನನ್ನ ಅಪ್ಪ ಯಾರು, ಅಮ್ಮ ಯಾರು ಎಂಬುದನ್ನು ಹುಡುಕುವುದಕ್ಕಾಗಿ ಮುಂದಾಗಬೇಕು. ಅದಕ್ಕಾಗಿ ನೋಡ ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಎಲ್ಲಿ? ನಿನ್ನ ಅಪ್ಪ ಎಲ್ಲಿ? ನಿನಗೆ ಅಮ್ಮ ಇದ್ದಾಳ? ನಿನಗೆ ಅಮ್ಮ ಇದ್ದಾಳ? ನಿನಗೂ ಅಮ್ಮ ಇಲ್ಲ, ನನಗೂ ಇಲ್ಲ, ನನಗೂ ಇಲ್ಲ. ನಿನಗೆ ಬಂಧುಗಳು? ನನಗೆ ಗೊತ್ತಿಲ್ಲ. ನಿನಗೇನು ಗೊತ್ತಿಲ್ಲ. ನಿನಗಿದ್ದಾರ? ನಿನಗೆ ಹಿಂದಿಲ್ಲ, ಮುಂದಿಲ್ಲ. ನನಗೂ ಹಾಗೆ, ಹಿಂದಿಲ್ಲ ಮುಂದಿಲ್ಲ. ಹಾಗಾದ್ರೆ ನಾವಿಬ್ಬರು ಅನಾಥರು ಅಲ್ಲ. ಈ ಹೊತ್ತಿನಲ್ಲಿ ನನ್ನ ಎದುರಿಗೆ ನೀನಿದ್ದೀಯ. ಹೌದು, ನಿನ್ನೆದುರಿಗೆ ನಾನಿದ್ದೇನೆ. ಸರಿ. ಅಯ್ಯ, ಏನಯ್ಯ, ನಾವು ಇಷ್ಟರವರೆಗೆ ಬೇರೆ ಬೇರೆ ಆಗಿದ್ದವರು. ಹೌದು, ನೀನು ಯಾರು ನಾನು ಯಾರು ಅಂತ ಕೇಳುವುದಕ್ಕಿಂತ, ಯಾರು ಹೇಳುವವರಿಲ್ಲ, ನಿನ್ನ ಅಪ್ಪ ಯಾರು ಅಮ್ಮ ಯಾರು ಅಂತ ವಿಚಾರ ಮಾಡುವುದಕ್ಕಿಂತ, ನಿನ್ನ ತಾಯಿ ಯಾರು ತಂದೆ ಯಾರು ಅಂತ ಹೇಳುವುದಕ್ಕಿಂತ ನಮ್ಮೊಳಗೆ ಒಂದು ಸಂಬಂಧ ಬೆಳೆಸಿದ್ರೆ ಏನೋ. ಸಂಬಂಧವ? ಹೌದು, ಅದೇ ಅಲ್ವಾ ಸಂಬಂಧ. ಹೇಗೆ? ನನಗಿದ್ದ ನೀನು ಸ್ವಲ್ಪ ಗಿಡ್ಡಗಿದ್ದ, ಕಾಣುವುದಕ್ಕೂ ಸಣ್ಣವನಾಗಿ ಕಾಣುತ್ತಾ ಇದ್ದ. ಅದು ಹಾಗಾದ್ರೆ ನಿನ್ನನ್ನು ತಮ್ಮ ಎಂಬ ಹಾಗೆ ಕರೆಯಲೇ? ಹಾಗಾದ್ರೆ ನಾನು ಸುಮ್ಮನೆ ಇರ್ಲಿಕ್ಕೆ ಆಗ್ತದ? ನನಗಿಂತ ನೀನು ದೊಡ್ಡವ, ಬಲಿಷ್ಠನಾಗಿದ್ದಿ, ಎತ್ತರದಲ್ಲಿದ್ದಿ. ನನ್ನ ಹೇಗೆ ಕರೆಯದಪ್ಪ? ಹೇಗೆ? ನಾನು ತಮ್ಮನಾದ್ರೆ ನೀನು ನನಗೆ ಅಣ್ಣನಾಗ. ಅಣ್ಣ? ನಾನು ಅಣ್ಣ, ನಾನು ತಮ್ಮ. ತಮ್ಮ ನೀನು ತಮ್ಮ, ನಾನು ಅಣ್ಣ. ನೀನು ಅಣ್ಣ, ನಾನು ತಮ್ಮ. ಏನು ಅಣ್ಣ ತಮ್ಮಂದಿರ ಸಂಬಂಧ ಮಮ್ಮತದಲ್ಲಿ ಒಮ್ಮತವಾಗಿ ಒಪ್ಪಿಗೆಯಾಗಿ ಇದೆ. ಸಾಕಲ್ವಾ? ಇನ್ನೇನಾಗ್ತದ? ಕರೆಯುವುದಕ್ಕೆ ಒಂದು ಹೆಸರು ಬೇಡವೇನೋ? ಹೆಸರು ಬೇಕು. ಯಾರಿದ್ದಾರೆ ಹೆಸರು ಇಡ್ಲಿಕ್ಕೆ? ಅಣ್ಣ ತಮ್ಮಂದಿರು ಎಲ್ಲರೂ ಹೇಳ್ತಾರೆ. ಹೆಸರು ಕೂಗಿ ಕರೆದ್ರೆ ಮಾತ್ರ ಗೊತ್ತಾಗುವುದು ನಿನ್ನನ್ನು ಕರೆದದ್ದು ನನ್ನನ್ನು ಕರೆದದ್ದು ಅಂತ. ಹಾಗೆ ಗೊತ್ತಾಗಬೇಕು ಅಂತಾದ್ರೆ ಹೆಸರು ಬೇಕು. ಹೆಸರು ಬೇಕಾ? ನಿನಗೆ ನಾನು ಹೆಸರಿಡ್ತೇನೆ. ನಿನಗೆ ನಾನು ಹೆಸರಿಡು. ಆಗಲಿ.
ನಿನ್ನ ದೇಹ ಕಲ್ಲು ಬಂಡೆಯ ಹಾಗಿದೆ, ಗಟ್ಟಿಯಾಗಿದೆ. ಹಾಗಾಗಿ ನನಗೆ ಸೂಕ್ತವಾದಂತಹ ಹೆಸರು ನೆನಪಾಗುತ್ತಾ ಇದೆ. ಹೇಳೋದು ಕೈಟಭ. ಕೈಟಭ. ಹಾಗಾದ್ರೆ ಆಗಬಹುದಲ್ವಾ? ಹೆಸರಾಗ್ಬೋದು. ಹೌದಲ್ಲ? ನಾನೊಮ್ಮೆ ನಿನ್ನನ್ನು ಮುಟ್ಟಬೇಕಾ? ಮುಟ್ಟು ಒಯ್ಯುವ. ಏನು ಎಂತದು ಇದನ್ನ? ಹಾ, ಬೆತ್ತಗೆ 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 ಬೆತ್ತಗೆ. ಹೌದು. ಮೃದುವಾಗಿದ್ದಿ. ಮೃದುವಾದಂತಹ ದೇಹ. ಮೃದುವಾದಂತಹ ದೇಹ ಇರುವ ಕಾರಣ ನಿನಗೊಂದು ಹೆಸರು ಇರ್ತೇನೆ. ಹೇಗೆ? ಮಧು ಅಂತ. ನಾನು ಮಧು. ಹೌದು. ನೀ ಉದರಗ್ನಿ ಬಾದಿ ಪೂತಿರ್ಪುದು ನಮಗಿನ್ನು ಹರಳ ಮೇಲೆ ತೆಗೆನ್ನುತ್ತ ಕೈಟಭ. ಮಧು. ಮಧು ಕೈಟಭರೆಂಬ ಹೆಸರು ನಾವೀರ್ವರು ಇರಿಸಿಕೊಂಡಿದ್ದೇವೆ. ಸರಿ. ಅಯ್ಯ, ಇನ್ನು ಮುಂದೆ ಭೂಮಿಯಲ್ಲಿ ಜನಿಸುವಂತಹ ಜೀವಿಗಳು ನಮ್ಮನ್ನು ಮಧು ಕೈಟಭರು ಅಂತ ನೆನಪಿಸಿಕೊಳ್ಳಬೇಕು. ಹಾಗೆ ಹೆಸರಿಸಬೇಕು. ಸಾಕಾಗುತ್ತದೆಯೇ? ಸಾಕಾಗುದಿಲ್ಲ. ಹೆಸರನ್ನು ನಮಗೆ ಕರೆಯುವುದಕ್ಕಾಯಿತು, ನಮ್ಮ ಸಂಬಂಧ ನಮ್ಮ ಬೆಳೆಸುವುದಕ್ಕಾಯಿತು. ಇಷ್ಟಿದ್ರೆ ಸಾಕಾಗ್ತದೇನೋ? ಅಣ್ಣ. ಬಿಡಿದು ಬಚ್ಚಿದೆ ಹೋದರಿಗೆ ಎನ್ನೆನ್ನು ನಡೆದರು ಶೌರ್ಯ ತಾನೆ. ಅಲ್ಲ ತಮ್ಮಂತ ಕರೆದ್ರೆ ಸಾಲದು. ಮಧು ಕೈಟವರಂತ ಕರೆದ್ರೆ ಸಾಲದಲ್ಲ. ಸಾಕಾಗುವುದಿಲ್ಲ. ಉದರಾಗ್ನಿ ಬಾಧಿಸ್ತಾ ಇದೆ. ಇದಕ್ಕೆ ಏನು ಮಾಡುದಂತ ಯೋಚನೆ ಮಾಡಿದ್ರೆ ಅಣ್ಣ, ಏನು ನಾವು ನೋಡಿ ಇರುವುದು ಈ ನೀರಲ್ಲಿ ಇಲ್ಲಿಯವರೆಗೆ ನೀರಿದೆ. ಮೊಳಕಾಲ ಪರ್ಯಂತ. ಮೊಳಕಾಲ ಪರ್ಯಂತರ ನೀರು. ಅಷ್ಟೇ ನೀರು. ಈ ನೀರಲ್ಲಿ ಸಾಕಣ್ಣ. ಅಣ್ಣ, ಏನು? ಈ ಜಲದಿಯಲ್ಲಿ ಒಮ್ಮೆ ಈ ಜಲದಿಯನ್ನೇ ಪಡಿಬಹುದು. ಇದರಂತ ವಸ್ತುಗಳನ್ನೆಲ್ಲ ತಿಂದ್ರೆ ನಮ್ಮ ಹಸಿವೆನೆಲ್ಲ ಒಮ್ಮೆ ನೀಗಿಸಬಹುದು. ನಮ್ಮ ಹಸಿವೆ ನೀಗುವುದಕ್ಕೆ ಈ ಜಲಚರಗಳು ಆಹಾರವಾಗಿ ಬರಬೇಕು. ಹೌದು. ಆಹಾರವಾಗಿ ಬರಬೇಕು ಅಂತಾದ್ರೆ ಜಲವನ್ನು ಕದಡಬೇಕು. ಹೌದು. ಕದಡಬೇಕು ಅಂತಾದ್ರೆ ನೀನೊಂದು ಕೈಯಲ್ಲಿ ಬಡಿಬೇಕು, ನಾನೊಂದು ಕೈಯಲ್ಲಿ ಬಡಿ. ಆರಂಭಿಸುವ. ಬಡಿಯೋ.
ಇಲ್ಲಿ ಬಾ, ಇಲ್ಲಿ ಬಾ. ಎಲ್ಲಿ? ನೀರನ್ನು ಕದಡುತ್ತಾ ಬಂದವ ನೀನು. ಹೌದು. ಜಲಚರವನ್ನು ಹಿಡಿದೆ, ಬಾಯೊಳಗೆ ಹಾಕಿ ಗುಳಕ್ಕಂತ ನುಂಗಿದೆ. ನಾನು ಹಾಗೆ ಮಾಡುತ್ತಾ ಬಂದೆ. ಆದ್ರೆ ಈಗ ಒಂದು ವಿಶೇಷ. ನಾನು ತೋರಿಸಿದಲ್ಲಿಗೆ ನೀನು ನೋಡ್ಬೇಕು. ನೋಡಲ್ಲಿ ಬೆರಳ ತುದಿಗೆ ನೋಡು. ಅಣ್ಣ, ಬೆರಳ ತುದಿಯಲ್ಲೇ ಉಗುರಲ್ವ ಇದು? ಉಗ್ರಲ್ಲದ ಮತ್ತೇನು ಬರ್ತದ ಅಲ್ಲಿಗೆ? ಹಾಗಲ್ವ, ನೇರವಾಗಿ ನೋಡ್ಬೇಕು. ನೋಡ್ಬೇಕಾ? ಬೆರಳನ್ನು ಎಲ್ಲಿ ತೋರಿಸ್ತೇನೋ ಅದೇ ಕಡೆ ನೋಡು. ಸಿಕ್ಕಿದಾನು ಇದಕ್ಕೋ ಚಿಕ್ಕವನು ಓರ್ವನು ತಕ್ಕನೆ ಕಮಲದಲ್ಲಿ ಹೂವಿನ ಮೇಲೆ ಕುಳಿತುಕೊಂಡಿದ್ದಾನೆ. ಹೌದಾ? ಅದು ಕೂಡ ಯಾವ ಹೂ? ತಾವರೆ ಹೂ. ಅದರ ಮೇಲೆ ಕುಳಿತುಕೊಂಡು ಪಿಳಿ 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 ಆ ಕಡೆ ಈ ಕಡೆ ನೋಡ್ತಾ ಇದ್ದಾನೆ. ಬಿಡಬಾರ್ದು. ಆ ಕಡೆ ಈ ಕಡೆ ನೋಡಿ ಹಾರಿ ಹೋಗುವುದಕ್ಕಿಂತ ಮುಂಚೆ ಅವನನ್ನು ಗಕ್ಕನೆ ಹಿಡಿದು ಮುಂದಬೇಕಾಗಿದೆ. ಬಿಡಬಾರ್ದು. ಅದ್ಯಾವುದಕ್ಕೆ? ಏನಾದ್ರು ಪಿಡಿ 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 ಅಂತ ಹೇಳಿ ಚಪ್ಪಾಳೆ ತಟ್ಟುವುದಕ್ಕೆ ಹಿಡಿ 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 ಹಿಡಿ. ಅಣ್ಣ, ನೋಡಿದ್ಯೋ ವಿಶೇಷವಾದಂತ ಒಂದು ಪ್ರಾಣಿ. ನಮ್ಮನ್ನ ನೋಡಿ ಪಿಳಿ 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 ಪಿಳಿ. ದೇಹ ಒಂದು, ತಲೆ 5 ಉಂಟಲ್ಲ, 5 ತಲೆಯಲ್ಲಿ 10 ಕಣ್ಣು. ಹೌದು ಅಲ್ವಾ? ವಿಶೇಷವಾಗಿ ಬಂಧಿಸ್ತಾ ಉಂಟಲ್ಲ ಅಲ್ಲ. ಹಾಗಾಗಿ ಇವನನ್ನು ಬಿಡುದಲ್ಲ. ಈ ಪ್ರಾಣಿಯನ್ನ ಹಿಡಿದು ಹುಡುಗಾಯ್ದು ಹೌದಲ್ವಾ? ಹಿಡಿಯುವುದಲ್ವಾ? ಹೌದು, ಹಿಡಿಯುವುದಲ್ವಾ? ಕಟ್ಟಿದ್ಯಾಕೆ? ಹೇಳು ಹೇಳು, ಏನು ಸಾಹಿತ್ಯ? ಏನಾಯ್ತು ನಿನಗೆ? ಆ ಪ್ರಾಣಿ ಅಂತ ನಾನು ಗಟ್ಟಿ ಹಿಡ್ಕೊಂಡದ್ದು. ಸಿಕ್ಕಿದ್ದು ನೀನು ನನಗೆ. ನೀನು ಅಣ್ಣ ಅಣ್ಣ ಅಂತ ಕರೀತಿರ್ತಿದ್ರೆ ಏನಾಗ್ತಿತ್ತು ಗೊತ್ತಾ? ನನ್ನ ಬಾಯೊಳಗೆ ಉದರವನ್ನು ಸೇರಿ
ಇಷ್ಟರವರೆಗೆ ಜೀರ್ಣವಾಗಿ ಹೋಗ್ತಿದ್ದೀನಿ. ನಿನಗೆ ತಮ್ಮ ಇಲ್ಲದಂತ ಆಗ್ತಿತ್ತು. ತಮ್ಮ ಇಲ್ಲದಂತ ಆಗ್ತಿತ್ತು. ಆ ಪ್ರಾಣಿ ಅಂತ ಹಿಡಿದಂತ ಎಲ್ಲಿ ಗೊತ್ತಾ? ಎಲ್ಲಿ? ನಿನ್ನ ಕಾಲಲ್ಲಿ. ಹೌದಾ? ಹಾ. ಅವಾಗ ಏನಾಯ್ತು? ತಮ್ಮ ಅಂತ ಬೊಬ್ಬೆ ಹೊಡೆದೆ. ಹಾ, ಆಗಲೇ ಬಿಟ್ಟು ಬಿಟ್ಟು ಆಗ ನೀನು ಒಳ್ಳೆಯದು. ಏನು ಆ ಪ್ರಾಣಿ ನಮ್ಮ ಕಣ್ಣಿಂದ ತಪ್ಪಿಸಿ ಹೋಗ್ತಾ ಇದೆ. ಬಿಡಬಾರ್ದು, ಅವನನ್ನು ಬಿಡಬಾರ್ದು. ಎಲ್ಲಿದ್ದ ಇದೆ ಎಂಬುದನ್ನು ಹುಡುಕೊಳ್ಳ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.